ಬೆಳ್ತಂಗಡಿ ತಾಲೂಕಿನ ಎಳನೀರು ದಿಡುಪೆ ರಸ್ತೆಯ ಬಹುದಿನಗಳ ಕನಸು ಈಗ ಈಡೇರಿದೆ ಎಂದು ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಹೇಳಿದರು. ಅವರು ಹೊರನಾಡು ಧರ್ಮಸ್ಥಳ ಸಂಪರ್ಕ ರಸ್ತೆಯಾದ ಎಳನೀರು ರಸ್ತೆಗೆ ಹಾಗೂ ಎಳನೀರು ಪರಿಸರಕ್ಕೆ ಸುಮಾರು 11 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಿಲಾನ್ಯಾಸವನ್ನು ನೆರವೇರಿಸಿ ಮಾತನಾಡಿದರು. ಅನೇಕ ಮಾಧ್ಯಮಗಳು ಹಾಗೂ ಊರಿನ ಅನೇಕ ಜನಪ್ರತಿನಿಧಿಗಳು 40 ವರ್ಷಗಳಿಂದ ಹೋರಾಟವನ್ನು ನಡೆಸಿ ದಿಡುಪೆ ಸಂಪರ್ಕ ಬೆಸೆಯುವ ಸರ್ವ ಋತು ರಸ್ತೆ ಆಗಬೇಕೆಂದು ಬೇಡಿಕೆಯನ್ನ ಇಟ್ಟಿದ್ರು. ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಎಂದು ಹೇಳಿದರು. ಮಲವಂತಿಗೆ ಗ್ರಾಮದ ಎಳನೀರು ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಸುಮಾರು 11 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಿಲಾನ್ಯಾಸವನ್ನು ಇವತ್ತು ನೆರವೇರಿಸತಕ್ಕಂಥ ಕಾರ್ಯಕ್ರಮ ಇವತ್ತು ನೆರವೇರಿದೆ. ಪ್ರಾಯಶಃ ಇವತ್ತು ಬೆಳ್ತಂಗಡಿ ತಾಲೂಕಿನ ಎಳನೀರು ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಅನೇಕ ವರ್ಷಗಳ ಈ ಭಾಗದ ಜನರ ಬೇಡಿಕೆ ಆಗಿದ್ದಂತಹ ರಸ್ತೆಯ ಸಂಪರ್ಕ ಅಂದರೆ ಅನೇಕ ವರ್ಷದ ಹೋರಾಟ ದಿಡುಪೆ ಸಂಸ್ಥೆ ರಸ್ತೆ ಆಗಬೇಕೆನ್ನುವಂಥ ಅನೇಕ ವರ್ಷದ ಹೋರಾಟ ಆಗಿತ್ತು. ಅನೇಕ ಮಾಧ್ಯಮಗಳು ಇದನ್ನು ವರದಿ ಮಾಡಿದ್ದು, ಅನೇಕ ಜನಪ್ರತಿನಿಧಿಗಳಿಗೆ ಈ ಊರಿನ ಈ ಭಾಗದ ಬಂಧುಗಳು ಮನವಿಯನ್ನು ಕೊಡುವ ಮೂಲಕ ನಮಗೆ ಒಂದು ಸಂಸ್ಥೆ ಮತ್ತು ದಿಡುಪೆಯನ್ನು ಸಂಪರ್ಕ ಬೆಸೆಯತಕ್ಕಂಥ ಸರ್ವ ಋತು ರಸ್ತೆ ಆಗಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದರು. ಪ್ರಾಯಶಃ ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ಸನ್ಮಾನ್ಯ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರದ ಮೂಲಕ ಇವತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಗಡಿಯಿಂದ ರೆವೆನ್ಯೂ ಜಾಗ ಇರತಕ್ಕಂಥ ಭಾಗದಲ್ಲಿ ಹಾದು ಹೋಗತಕ್ಕಂಥ ರಸ್ತೆಗೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 3 ಕಿಲೋಮೀಟರ್ಗಳ ಸರ್ವ ಋತು ರಸ್ತೆಯನ್ನು ಕಾಮಗಾರಿಗೆ ಈಗಾಗಲೇ ನಾವು ಶಿಲಾನ್ಯಾಸವನ್ನು ಇವತ್ತು ಮಾಡಿರ್ತಕ್ಕಂಥದ್ದು. ನಂತರ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಜೈನ್ ಅವರು ಮಾತನಾಡಿ, ನಮ್ಮ ಶಾಸಕರು ಸಾಮಾನ್ಯ ಜನರಂತೆ ನಾವು ಏನು ಕೇಳಿದ್ರು ಅವರು ಇಲ್ಲ ಅನ್ನೋದಿಲ್ಲ. ಈವರೆಗೆ ಯಾರು ಮಾಡದ ಕೆಲಸವನ್ನ ನಮ್ಮ ಶಾಸಕರು ಮಾಡಿದ್ದಾರೆ ಎಂದು ಹೇಳಿದರು. ನಾನೊಬ್ಬ ಶಾಸಕನಾಗಿ ಇವರನ್ನು ಯಾವತ್ತೂ ಅಂದ್ಕೊಂಡಿದ್ದು ಬಿಟ್ಟರೆ ಅವರನ್ನು ನೋಡಲಿಲ್ಲ. ಯಾವತ್ತೂ ಅವ್ರು ಶಾಸಕನಾಗಿ ನನ್ನ ಹತ್ರ ಏನು ನಡೆಸ್ಕೊಳ್ಳೇ ಇಲ್ಲ. ಒಬ್ಬ ಸಾಮಾನ್ಯ ರೀತಿಯಲ್ಲಿ ಜನರ ಕಷ್ಟ ಏನಿದೆ ನಾವು ಏನು ಕೇಳಿದರೂ ಇಲ್ಲ ಅಂದೆ. ಅವ್ರು ಹೇಳಿದರು ನನ್ನ ಶಾಸಕತ್ವ ಅವಧಿಯಲ್ಲಿ 11 ಕೋಟಿ 13 ಕೋಟಿ ಅಂತ. ಯಾವ ಶಾಸಕತ್ವ ಅವಧಿಯಲ್ಲೂ ಯಾವ ಕೋಟಿಯೂ ಬರಲಿಲ್ಲ. ಇದುವೇ ಆರಂಭ. ಇದರಲ್ಲಿ ಅವರು ಸಂಪೂರ್ಣ ನಮ್ಮನ್ನು ಮೇಲೆ ಹಾಕ್ತಾರೆ ಅಂತ ಹೇಳೋ ವಿಶ್ವಾಸ ಕೂಡ ನಮಗಿದೆ. ಇಲ್ಲಿ ಏನೇನು ಆಗಬೇಕು ಅದನ್ನೆಲ್ಲವನ್ನು ಮಾಡಿಕೊಡ್ತಾರೆ. ಆಮೇಲೆ ದಿಡುಪೆ ರಸ್ತೆ ಬಗ್ಗೆ ಹೇಳಿದರೆ ಅರ್ಧ ಈಗ ಆಗಿದೆ, ಇನ್ನು ಆಗ್ತದೆ ಅಂತ. ಸ್ವಲ್ಪವೂ ಕೂಡ ಇರಲಿಲ್ಲ. ನಾವು ಇಲ್ಲಿಂದ 8-10 ಕಿಲೋಮೀಟ್ರ್ ನಡ್ಕೊಂಡೇ ಬೇಸಿಗೆ ಮಳೆಗಾಲದಲ್ಲಿ ಓಡಾಡ್ತಾ ಇದ್ದೆವು. ಏನೊಂದು ಹಾರೆ ಕೊಟ್ಟು ಪಿಕ್ಕಾಸ್ ಹಿಡ್ಕೊಂಡು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗೆ ನಮ್ಮ ಮೇಲೆ ದೂರ ಆಗಿ ನಾವು ಅರಣ್ಯ ಇಲಾಖೆಯವರು ಬಂದು ನಮ್ಮನ್ನು ಒಳಗೆ ಹಾಕುವಂಥ ಪರಿಸ್ಥಿತಿಗಳು ಕೂಡ ಇದ್ದು. ಅಂಥ ಸಂದರ್ಭದಲ್ಲಿ 2019ರಲ್ಲಿ ಫ್ಲಡ್ ಆಗಿ ಇನ್ನು ಇದನ್ನು ನಾವು ಕೈಯಲ್ಲಿ ನಿರ್ಮಾಣ ಮಾಡುವ ಹಂತದಲ್ಲಿ ಇಲ್ಲದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಇವರಲ್ಲಿ ಹೋಗಿ ಕೈ ಮುಗಿದು ಹೇಳ್ಕೊಂಡೆ, ಹೀಗಿದೆ ಒಂದು ನಮ್ಮ ಉಜಿರೆಯಲ್ಲಿ ಒಂದು ಮೀಟಿಂಗ್ ಆಗ್ತಾಯಿತ್ತು. ಆ ಮೀಟಿಂಗಲ್ಲೇ ನೇರವಾಗಿ ಹೇಳಿದೆ, ಹರೀಶ್ ಅಣ್ಣ ನನಗೆ ನೀವು ಮಿಷನರಿಯಲ್ಲಿ ಅದನ್ನು ರೆಡಿ ಮಾಡಿ ಕೊಡಬೇಕು. ಇಲ್ಲೋ ಸಮಸ್ಯೆ ಆಗ್ತದೆ ಅಂತ ಕೇಳಿದರೆ ಅಧಿಕಾರಿಗಳನ್ನು ಬರದೇ ಇರುವಾಗ ನೋಡಿಕೊಳ್ಳಿ, ನಾವು ಮಾಡ್ತೀವಿ. ಅದೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಒಂದು 500 ಜನರ ಶಕ್ತಿಯನ್ನು ನನಗೆ ಕೆಲವು ದಿನಗಳ ಮಟ್ಟಿಗೆ ಕೊಡು. ಪ್ರಕಾಶ್ ಅಣ್ಣ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನವಂಬರ್ 15ನೇ ತಾರೀಕು ಕಳೀಲಿ, ಆ ನಂತರ ಅದಕ್ಕೊಂದು ವ್ಯವಸ್ಥೆ ಮಾಡುವಂತ ಹೇಳಿದ್ರಿ. ಹೇಳಿದಂತೆ ನವಂಬರ್ 17-18 ಹಾಗೆ ಇಟಾಚಿಯನ್ನು ಕಳಿಸಿಕೊಟ್ಟು ಈಗ ನಾವು ವರ್ಷದಲ್ಲಿ 6ರಿಂದ 8 ತಿಂಗಳು ಆರಾಮಾಗಿ ಧೂಳು ಬಿಡಿ, ನಾವು ಏನು ಇಲ್ಲಿದ್ದವ್ರು ಧೂಳು ತಿನ್ನೋ ದೊಡ್ಡ ವಿಚಾರ ಅಲ್ಲ, ಆರಾಮಾಗಿ ಪಂಚಾಯತ್ ಸಂಪರ್ಕ ಇರ್ಬೋದು, ತಾಲೂಕು ಸಂಪರ್ಕ ಇರ್ಬೋದು ಮಾಡ್ತಾ ಇದ್ದೇವೆ. ಮಳೆಗಾಲದಲ್ಲಿ ಒಂದು 4 ತಿಂಗಳು ಕಷ್ಟ ಆಗ್ತದೆ, ಬಜಗಳ ಮೂಲಕ ಓಡಾಡ್ತೀವಿ. ಅದಕ್ಕೂ ಕೂಡ ಸಂಪೂರ್ಣ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಮ್ಮ ಶಾಸಕರು ಮಾಡ್ತಾರೆ ಅಂತ ಹೇಳುವಂಥ ನಮಗೆ ನಂಬಿಕೆ, ಭರವಸೆ ಎಲ್ಲದೂ ಇದೆ. ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಹರೀಶ್ ಅವರು ಮಾತನಾಡಿ, ಒಟ್ಟು 11 ಕೋಟಿ 20 ಲಕ್ಷ ರೂಪಾಯಿ ಕಾಮಗಾರಿಗೆ ಇವತ್ತು ಶಿಲಾನ್ಯಾಸ ಆಗಿದೆ. ಆದ್ದರಿಂದ ನಮ್ಮ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾದ ಗಣೇಶ್ ಗೌಡ, ಪ್ರಮೋದ್ ದಿಡುಪೆ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು.